ಈಗ ಬಾನು ಮಸ್ತಾಕ್ರವರು ಹೇಳಿದ್ದು ಕನ್ನಡದ ಬಗ್ಗೆ ಅವರ ನಿಲುವನ್ನು ಅವರು ಸ್ಪಷ್ಟಪಡಿಸಿದ್ದನ್ನು ಪ್ರತಾಪ್ ಸಿಂಹರವರು ಉಲ್ಲೇಖ ಮಾಡಿದ್ದಾರೆ. ಮತ್ತು ಹಿಂದೂ ಧರ್ಮದ ಒಂದು ದೇವಸ್ಥಾನವಾಗಿ ಚಾಮುಂಡಿ ದೇವಸ್ಥಾನ ಇರುವ ಸಂದರ್ಭದಲ್ಲಿ ಅದರ ಮೇಲೆ ನಂಬಿಕೆ ಇದ್ದರೆ ನಿಮ್ಮ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಆಕ್ಷೇಪ ಇಲ್ಲ ಅಂತ ಹೇಳಿದ್ದಾರೆ. ನ್ಯಾಯಾಲಯದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಒಂದು ದೃಷ್ಟಿಯಲ್ಲಿ ವಜಾ ಆಗಿರುವುದರಿಂದ ನಮ್ಮ ಮೂಲ ಉದ್ದೇಶಗಳಿಗೆ ನ್ಯಾಯಾಲಯದ ಆಜ್ಞೆ ಸಿಕ್ಕಿಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಬಿಟ್ಟರೆ ಈ ಬಾನು ಮಸ್ತಾಕ್ರವರ ಕನ್ನಡದ ಬಗ್ಗೆ ಅವರಿಗಿರುವಂಥ ವಿಚಾರದಲ್ಲಿ ಅವರು ವಿಷಾದವನ್ನು ವ್ಯಕ್ತಪಡಿಸಲೂ ಇಲ್ಲ, ಅಥವಾ ಹಿಂದೂ ಧರ್ಮದ ಬಗ್ಗೆ ತನಗಿರುವಂಥ ಗೌರವದ ಬಗ್ಗೆ ಪ್ರತಾಪ್ ಸಿಂಹ ಹೇಳಿದಂಥ ವಿಚಾರಕ್ಕೆ ಸ್ಪಷ್ಟನೆ ಕೊಟ್ಟೂ ಇಲ್ಲ. ಸದ್ಯಕ್ಕಂತೂ ಅದು ಅದೇ ರೀತಿ ಉಳಿದುಬಿಟ್ಟಿದೆ. ಆದರೆ ನಮ್ಮ ನಿಲುವಿನಲ್ಲಿ ಯಾವ ಬದಲಾವಣೆಗಳು ಕೂಡ ಇಲ್ಲ. ಸರ್ಕಾರ ಏನು ಮಾಡುತ್ತೆ ನೋಡಿ ಉತ್ತರ ಕೊಡ್ತೇವೆ. ಸಹಜವಾಗಿ ಪ್ರಜಾಪ್ರಭುತ್ವದಲ್ಲಿ ನ್ಯಾಯಾಂಗದ ತೀರ್ಪನ್ನು ಗಮನಿಸಬೇಕು, ಗೌರವಿಸಬೇಕು, ಇದು ಕ್ರಮ. ಅಗತ್ಯ ಇದ್ದರೆ ನಮಗೆ ತೃಪ್ತಿ ಇಲ್ಲದಿದ್ದರೆ ಮೇಲ್ಮನವಿ ಹಾಕಲಿಕ್ಕೆ ಅವಕಾಶಗಳಿದೆ. ಆ ಹಿನ್ನೆಲೆಯಲ್ಲಿ ಪ್ರತಾಪ್ ಸಿಂಹರವರು ಏನು ಹೇಳಿದ್ದಾರೋ ಅವರ ಮೂಲ ಉದ್ದೇಶಗಳಿಗೆ ಉತ್ತರ ಸಿಕ್ಕಿಲ್ಲ. ಆದರೆ ನ್ಯಾಯಾಲಯದ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮುಂದೆ ಹೆಜ್ಜೆ ಇಡಬೇಕಾಗಿದೆ, ಏನಂತ ಯೋಚನೆ ಮಾಡ್ತೇವೆ.